ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದುರ್ಗಾ ಕಕ್ಯಪ್ಪದ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ನಾನಿವತ್ತು ಜೋಗ್ ಫಾಲ್ಸ್ ಹೋಗ್ತಾ ಇದ್ದೇವೆ. ಜೋಗ್ ಫಾಲ್ಸ್ ಹೋಗುವ ನಡುವಲ್ಲಿ ನಮಗೆ ಒಂದು ಎಂಥ ವ್ಯೂ ಪಾಯಿಂಟ್ ಸಿಕ್ಕಿದೆ. ಅದೇ ವ್ಯೂ ಪಾಯಿಂಟ್ ಅಂದರೆ ನಮ್ಮ ಆಗುಂಬೆ ಘಾಟ್ ನಡುವಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ನಾವು ಹೊರಡುವ ಇಲ್ಲಿಂದ. ಇನ್ನು ನಾವು ಜೋಗ್ ಫಾಲ್ಸ್ ರೀಚ್ ಆಗಬೇಕಲ್ಲ. ಸೊ ನಾವಿವಾಗ ದಾರಿ ಮಧ್ಯದಲ್ಲಿ ನಿಲ್ಲಿಸ್ತಿದ್ದೇವೆ, ಯಾಕಂದರೆ ಸಾಧಾರಣ ಬ್ರೇಕ್ಫಾಸ್ಟ್ ಮಾಡುವಂಥ ಸಮಯ ಆಯಿತು. ನಾವಿವಾಗ ಮಿಡ್ಲಲ್ಲಿ ಗಣೇಶ್ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಉಂಟು. ಸೊ ಅಲ್ಲಿ ಬಂದಿದ್ದೇವೆ, ನೋಡುವ ಹೇಗೆ ಉಂಟು ಅಂತ ಫುಡ್ಡು. ನಾನು ಟೇಸ್ಟ್ ಮಾಡಿಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಟೇಸ್ಟ್ ಮಾಡಿದ್ದಾರೆ, ಹೇಗಿರ್ತದೆ ಅಂತ ಗೊತ್ತಿಲ್ಲ. ಅವರು ಚೆನ್ನಾಗಿದೆ ಅಂತ ಹೇಳಿದರು. ಸೊ ಹೋಗುವ, ನೋಡಿ ಹೇಗಿದೆ ಅಂತ ಹೋಟೆಲ್. ನೋಡಿ ಎಷ್ಟು ದೊಡ್ಡದಾಗಿದೆ, ನೋಡಿ ಹೋಗಲೇ ಭಾರಿ ಸೂಪರ್ ಇದೆ ಅಂತ ಅನಿಸ್ತಾ ಇದೆ. ನಾವಿವಾಗ ಒಂದು ಆನ್ ದ ವೇ ಪ್ಲೇಸಲ್ಲಿ ಕವಲದುರ್ಗ ಅಂತ ಒಂದು ಕೋಟೆ ಸಿಗ್ತದೆ. ಸೊ ಕೋಟೆಗೆ ಬಂದಿದ್ದೇವೆ, ನೋಡುವ ಹೇಗಿರ್ತದೆ ಅಂತ. ನಾನು ಗೊತ್ತಿಲ್ಲ, ಜಸ್ಟ್ ಗೂಗಲ್ ಮ್ಯಾಪ್ ಹಾಕಿ ಬಂದಿದ್ದೇವೆ. ನೋಡಿ ನಮ್ಮ ಗ್ಯಾಂಗ್ ಎಲ್ಲ ಹೋಗ್ತಾ ಇದ್ದಾರೆ. ಸ್ವಲ್ಪ ಮಳೆ ಬರುವ ಲಕ್ಷಣ ಉಂಟು, ಅದು ನಮ್ಮ ಹತ್ರ ಕೊಡೆ ಎಲ್ಲ ಉಂಟು, ಆದರೂ ನೋಡುವ ಹೇಗೆ ಇರ್ತದೆ ಅಂತ. ನೋಡಿ ಭಾರಿ ಸೂಪರ್ ಉಂಟು, ಪ್ರಕೃತಿಯ ಸೌಂದರ್ಯ ಒಂದು ಸವಿಯ ಒಂದು ಮಜನೇ ಬೇರೆ. ನೋಡಲಿ ನಮ್ಮ ಗ್ಯಾಂಗ್. ಸೊ ನಡ್ಕೊಂಡು ಹೋಗಬೇಕು, ಸ್ವಲ್ಪ ಸ್ಟೆಪ್ಸ್ ಎಲ್ಲ ಉಂಟು. ಸೊ ನೋಡಿ ಸ್ಟೆಪ್ಸ್ ಎಲ್ಲ ಹೀಗೆ ಉಂಟು. ಸ್ವಲ್ಪ ನಾವು ಪ್ರೀ ಪ್ಲ್ಯಾಂಡ್ ಇಲ್ಲ, ಎಲ್ಲ ಅನ್ಪ್ಲ್ಯಾಂಡ್, ಸೀದಾ ಹೋಗ್ತಾ ಇರೋದಷ್ಟೇ. ಆನ್ ದ ವೇ ಯಾವುದು ಸಾಧಿ ಸಿಗ್ತದೆ ನಮಗೆ, ಯಾವ ಪ್ಲೇಸ್ ಸಿಗ್ತದೆ ಅಲ್ಲಿಗೆ ಹೋಗೋದು, ವಿಸಿಟ್ ಮಾಡೋದು, ಹೇಗಿರ್ತದೆ ಮತ್ತು ಎಷ್ಟು ದೂರ ಉಂಟೆಲ್ಲ ಹೇಳ್ತಾನೆ. ಕಿಲೋಮೀಟ್ರ್ ಎಷ್ಟು ದೂರ ಉಂಟು, ಶಿವಮೊಗ್ಗದಿಂದಾಗಲಿ ಮಂಗಳೂರಿಂದಾಗಲಿ ಎಷ್ಟು ದೂರ ಉಂಟು ಅಂತ. ಬಟ್ ಫಸ್ಟ್ ಪ್ಲೇಸ್ ನೋಡುವ ಹೇಗಿರ್ತದೆ ಅಂತ. ಬನ್ನಿ ಹೋಗುವ. ಸ್ವಲ್ಪ ಬಚ್ತದೆ ಮಾರೆ, ತುಂಬ ಸಮಯದ ನಂತರ ಈ ಥರ ಟ್ರಿಪ್ ಮಾಡ್ತಾ ಇದ್ದೇವೆ ನಾವು. ಕವಲದುರ್ಗ ಕೋಟೆಗೆ ನೀವು ಶಿವಮೊಗ್ಗದಿಂದ ಸಾಧಾರಣ 81 ಕಿಲೋಮೀಟರ್ ದೂರದಲ್ಲಿದೆ. ಕವಲದುರ್ಗ ಕೋಟೆಯು ಬೆಂಗಳೂರಿನಿಂದ 367 ಕಿಲೋಮೀಟರ್ ದೂರದಲ್ಲಿದೆ. ಆ್ಯಕ್ಚುಲಿ ಸೂಪರ್ ಉಂಟು, ಬರ್ಬೋದು ಇಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಫಾಗ್ ಎಲ್ಲ ಭಾರಿ ಸೂಪರ್ ಉಂಟು. ಕವಲದುರ್ಗ ಕೋಟೆಯು ಮಂಗಳೂರಿನಿಂದ 137 ಕಿಲೋಮೀಟರ್ ದೂರದಲ್ಲಿದೆ. ಭಾರಿ ಸೂಪರ್ ಇದೆ ಮಾತ್ರ. ಬಟ್ ನೀವೊಂದು 2 ಕಿಲೋಮೀಟರ್ ನಡ್ಕೊಂಡು ಬರಬೇಕು ಗಾಡಿಯೆಲ್ಲ ಇಟ್ಟು. ಮತ್ತು ನಮ್ಮ ಗಾಡಿ ಪಾರ್ಕಿಂಗ್ಗೆ ಸಾಧಾರಣ ಒಬ್ಬರಿಗೆ 10 ರೂಪಾಯಿ ಪ್ರಕಾರ ನಾವು ಸಾಧಾರಣ 7 ಜನ ಇದ್ದೀವಿ. 7 ಜನ ಇದ್ದೇವೆ. 7 ಜನಕ್ಕೆ 70 ರೂಪಾಯಿ, ಪರ್ ಈಚ್ 10 ರುಪೀಸ್ ಪೇ ಮಾಡಬೇಕು. ಈ ಕೋಟೆಯನ್ನು ವೆಂಕಟಪ್ಪ ನಾಯಕ ಅನ್ನುವರು ಈ ಕೋಟೆಯನ್ನು ಕಟ್ಟಿದವರು. ನಾವೀಗ ಸಾಧಾರಣ ಬಂದಿದ್ದೇವೆ, ಸ್ವಲ್ಪ ಸುಸ್ತಾಗಿದೆ, ಇನ್ನು ವಾಪಸ್ ಹೋಗ್ಲಿಕ್ಕೆ ಉಂಟು. ಹಾಗೆ ಸ್ವಲ್ಪ ಕೂತ್ಕೊಳ್ಳಿ. ನಿಮಗೆ ಸಾಧಾರಣ 2 ಕಿಲೋಮೀಟರ್ ದೂರ ಇದೆ. ಇಡೀ ಕೋಟೆಯನ್ನು ಗ್ರಾನೈಟ್ನಲ್ಲಿ ಮಾಡಲಾಗಿದೆ. ಆಗಿನ ಕಾಲದಲ್ಲಿ ಗ್ರಾನೈಟ್ನಲ್ಲಿ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಪವರ್ಫುಲ್ ರಾಜರಾಗಿರ್ಬೇಕು. ವಾವ್, ಭಾರಿ ಸೂಪರ್ ಉಂಟು. ಭಯಂಕರಲ್ಲಿ ಹನಿ ಬೀಳ್ತಾ ಇದೆ. ಸೊ
ವಾ 2 ಕಿಲೋಮೀಟ್ರ್ ನಡೆದ್ರು ನಮಗೆ ಎಂತ ಬೋರ್ ಆಗೋದಿಲ್ಲ. ಸೂಪರ್ ಉಂಟು ಇಲ್ಲಿ ಪ್ಲೇಸ್ ನೋಡಿ, ಪ್ಲೇಸ್ ನೋಡಿ. ನೋಡಿ ಇಲ್ಲೊಂದು ದೇವಸ್ಥಾನ ಕಾಣ್ತಾ ಇದೆ, ಶಿವದೇವರ ದೇವಸ್ಥಾನ. ಇಲ್ಲಿ ಕೂಡ ಒಂದು ಬೆಟ್ಟದ ಮೇಲೆ ಬಂದರೆ ಭಾರಿ ಖುಷಿ ಆಗ್ತದೆ, ಒಂದು ತಂಪಾದ ವಾತಾವರಣ. 9ನೇ ಶತಮಾನದಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದು ಕೆಳದಿ ಸಾಮ್ರಾಜ್ಯಕ್ಕೆ ಸೇರಿದ ಕೋಟೆ, ಒಂದು ಬೃಹತ್ತಾದ ಕೋಟೆ. ಕೆಳದಿ ಚೆನ್ನಮ್ಮ, ರಾಣಿ ಕೆಳದಿ ಚೆನ್ನಮ್ಮ ತುಂಬ ವೀರೆಯಾಗಿದ್ದರು ಅವರು. ಅದಕ್ಕೋಸ್ಕರ ಅವರ ಹೆಸರು ಇವತ್ತಿಗೂ ಹಿಸ್ಟ್ರಿಯಲ್ಲಿ ಇದೆ. ಸೊ ನೋಡಿ ವ್ಯೂಸ್, ಬೆಟ್ಟದ ಮೇಲಿಂದ ಈ ಥರ ವ್ಯೂಸ್ ಇದೆ. ನಾವು ಅಲ್ಲಿಂದ ಕೆಳಗಿಂದ ಮೇಲೆ ಬಂದದ್ದು. ನೋಡಿ ವ್ಯೂಸ್ ನೋಡಿ. ಇದರ ಮೇಲೆ ಹೋಗ್ಲಿಕ್ಕಾಗ್ತದೆ, ಮೇಲೆ ಹೋಗುವ ಹೇಗಾಗ್ತದೆ ಅಂತ ನೋಡುವ ಮೇಲ್ಗಡೆದ್ದು ಎಕ್ಸ್ಪೀರಿಯನ್ಸ್. ಈ ಪ್ರಕೃತಿ ಸೌಂದರ್ಯವನ್ನು ನಮ್ಮ ಕಣ್ಣಿನಲ್ಲಿ ನೋಡಿದರೆ ಚಂದ, ನೀವು ಕ್ಯಾಮರಾದಲ್ಲಿ ಎಷ್ಟು ನೋಡಿದರೂ ಅದು ನಿಮಗೆ ಸ್ಯಾಟಿಸ್ಫೈಡ್ ಆಗಲ್ಲ. ಈಗ ಪೀಕಲ್ಲಿದ್ದೇವೆ, ಭಾರಿ ಸೂಪರ್ ಉಂಟು ಮಾತ್ರ, ಮಸ್ಟ್ ವಿಸಿಟ್. ಈ ಫಾಗ್, ಈ ಮೋಡ ಕವಿದ ವಾತಾವರಣ. ಒಂದು ಬೇಸರ ಅಂದರೆ ಇಲ್ಲಿ ಯಾವುದೇ ಬೋರ್ಡ್ಸ್ ಆಗಲಿ ಏನೂ ಇಲ್ಲ. ಇದನ್ನು ಇಂಪ್ರೂವ್ಮೆಂಟ್ ಮಾಡಿದರೆ ತುಂಬ ಜನರಿಗೆ ಹೆಲ್ಪ್ ಆಗ್ತದೆ. ಇದು ನೀವು ಇವಾಗ ನೋಡಿರೋದು ಕವಲದುರ್ಗ ಕೋಟೆ. ಸೊ ಕೋಟೆಯ ಮೇಲ್ಗಡೆ ಹೋದ್ವಿ ನಾವು, ಮೇಲ್ಗಡೆ ವ್ಯೂಸ್ ನೋಡಿದಿರಿ. ಜೋಗ್ ಫಾಲ್ಸ್ಗೆ ಅಂತ ಬಂದರೆ ಖಾಲಿ ಜೋಗ್ ಫಾಲ್ಸ್ ಮಾತ್ರ ನೋಡಲಿಕ್ಕೆ ಬರಬೇಡಿ, ಕೆಲವು ಆಸುಪಾಸಿನ ಕೆಲವು ಪ್ಲೇಸ್ ಉಂಟು, ಅದ್ರ ಕೂಡ ವಿಸಿಟ್ ಮಾಡಿ. ನಿಮಗೆ ಸ್ವಲ್ಪ ಖುಷಿ ಆಗ್ಬೋದು, ಆದರೆ ಸ್ವಲ್ಪ ಟಯರ್ಡ್ ಆಗ್ತದೆ, ಬಟ್ ಅದು ಸೂಪರ್ ಉಂಟು. ಒನ್ ಟೈಮ್ ವಿಸಿಟ್ ಮಾಡ್ಬೋದು. ಸೊ ನೋಡಿ ಕೋಟೆಯ ಇನ್ನೊಂದು ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಕೂಡ ಮೊದಲನೇ ಕಾಲದಲ್ಲಿ ಅರಮನೆ ಇತ್ತು ಅಂತ ಅನಿಸುತ್ತೆ, ಬಟ್ ಎಲ್ಲ ಕಲ್ಲುಗಳೆಲ್ಲ ಪುರಾವೆಗಳಿವೆ. ಸೊ ನೋಡಿ ಹೇಗಿದೆ ಅಂತ, ದೊಡ್ಡ ಮುಖದ್ವಾರ ಉಂಟು. ಸೊ ಇಲ್ಲಿ ಒಂದು ಕೆರೆ ಉಂಟು ನೋಡಿ, ಕೆರೆ ಯಾವ ಥರ ಉಂಟು ಅಂತ ಎಲ್ಲ ನೋಡಿ ಬೋರ್ಡ್ ಹಾಕಿದ್ದಾರೆ, ಈಜುವುದನ್ನು ನಿಷೇಧಿಸಲಾಗಿದೆ ಎಂದು. ಇನ್ನೊಂದು ಬೇಸರದ ಸಂಗತಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಒಳ್ಳೆ ಪ್ಲೇಸ್ಗಳಿದ್ದಾವೆ, ಆದರೆ ಅಲ್ಲಿ ಹೋಗೋಕ್ಕೆ ಸರಿಯಾದ ರಸ್ತೆ ಇರಲ್ಲ, ಸರಿಯಾಗಿ ಬೋರ್ಡ್ಗಳು ಇರಲ್ಲ. ಸೊ ದಯಮಾಡಿ ಪ್ರವಾಸೋದ್ಯಮ ಇಲಾಖೆಯವರು ಅದನ್ನು ಸರಿ ಮಾಡಿಸಿದರೆ ತುಂಬ ಜನರಿಗೆ ಹೆಲ್ಪ್ ಆಗ್ತದೆ. ಕೆಳದಿ ಸಾಮ್ರಾಜ್ಯದ ಕೋಟೆಯ ಒಂದು ನನ್ನ ಸಣ್ಣ ವ್ಲಾಗ್. ಸೊ ಮುಂದಿನ ವ್ಲಾಗಲ್ಲಿ ಆ್ಯಸ್ ಆಲ್ವೇಸ್ ನೀವು ಕೇಳಿದ ಹಾಗೆ ನೋಡಿದ ಹಾಗೆ ನಾವು ಜೋಗ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಜೋಗ್ ಫಾಲ್ಸ್ ವಿಡಿಯೋ ನಿಮ್ಗೆ ಖಂಡಿತವಾಗಿ ತೋರಿಸ್ತೇನೆ. ಸೊ ಅಲ್ಲಿ ತನಕ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಆಗದವರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಒಂದು 4 ಜನಕ್ಕೆ ಶೇರ್ ಮಾಡಿ. ಯಾವಾಗಲೂ ನಗ್ನಗ್ತಾ ಇರಿ, ನಗಿಸ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.